राष्ट्रस्य कुलस्य राज्ञां करोतु शान्तिं भगवान् महेशः शिरान्यास मुहूर्तस् मुहूर्तोस्तित्यनुगृह्णन्तु मुहूर्तमस्तु श्री पंचलिंगेश्वर केपलेश्वर देवर पादारंदक गोविंदानि गोविंद ಸಮಯ ಆಗಿ ಏರು ಫನ್ನ ಇದಾಯಿತೊಂದು ಐಕ್ಯ ಸರಿಯಾದ ಮಲ್ಕತ್ತು ಭಾವಂಜಿ ತೊಂದರೆ ಬರನ್ ಲೆಕ್ಕ ಮಲ್ಕ ಯೋಗವನ್ನು ಭಾಗ್ಯವನ್ನು ನಿಮ್ಮಿಂದ ಇನ್ನೂ ಅನೇಕ ಸಹಸ್ರಾರು ಕ್ಷೇತ್ರಗಳಿಗೆ ಒಳ್ಳೆಯ ಒಂದು ಅನುದಾನವನ್ನು ಕೊಡಿಸುವಂತಹ ಒಂದು ಯೋಗವನ್ನು ಅದಕ್ಕೆ ಬೇಕಾದಂತಹ ಎಲ್ಲ ಅಧಿಕಾರವನ್ನು ಕೊಡಿಸುವಂತಹ ಗೋಪಾಲಕನಿಗೆ ಪಂಚಲಿಂಗೇಶ್ವರನಿಗೂ ಕೇಪಲೇಶ್ವರನಿಗೂ ಎಲ್ಲ ಸಮಸ್ತ ಧರ್ಮದೇವತೆಗಳು ಪರಿವಾರದ ಶ್ರೀ ವಜ್ರಸಮಾಯುಷ್ಯಮಾರೋಗ್ಯಮಾನಿ ಭಾಗ್ಯೋಭಿಮಾನಂ ಧಾನ್ಯಂ ಧರ್ಮ ಪಶು ಲಾಭಂ ಸಂವತ್ಸರಂ ದೀರ್ಘಮಾಯುಃ ನಿಶಸಾತ್ ತತ್ತೋ ವರುಣಃ ಪಶ್ಚಾತ್ಸ್ವ ಸಾಮ್ರಾಜ್ಯಾಯ ಸುಕ್ರತುಃ. ಬನ್ನಿ ಸ್ವಾಮಿ.
ಮಹೇಶ್ವರನಿಗೂ ಕೇಪಲೇಶ್ವರನಿಗೂ ಹಲವಾರು ದೇವತೆಗಳಿಗೂ ಒಂದು ವಿಶೇಷವಾಯಿನಂಚಿನ ದೇವಸ್ಥಾನ ಪಂಚಲಿಂಗೇಶ್ವರ ಬುಕ್ಕ ಕೇಪಳೇಶ್ವರ ದೇವಸ್ಥಾನ ನನಾತ್ ಕಾಮಗಾರಿಲು ಆಯರವುಲ್ಲ ನಮ್ಮ ಕೋಶಾಧಿಕಾರಿ అయినంచిన ಕೃಷ್ಣ ಭಟ್ ಸರ್ ಮುಲ್ಪನೆ ಉಳ್ಳೇರು ದುಡ್ಡು ಬರ್ಪುಂಡು ದುಡ್ಡು ಪೋಪುಂಡು ಬೇಲೆ ಆವೊಂದೇ ಉಂಡು ನಿರಂತರವಾದ ಬೇಲೆ ಆವೊಂದುಂಡು ಭಾರಿ ಮಲ್ಲ ಪ್ರಾಜೆಕ್ಟ್ ಅಂಚಾತ್ ಈ ಮಲ್ಲ ಪ್ರಾಜೆಕ್ಟ್ನ ಅತಿ ಶೀಘ್ರವಾದ ಆಪ್ ಲೆಕ್ಕ ಆ ದೇವರ ಅನುಗ್ರಹ ಮಲ್ಪಟ್ಟು ಪಂಡದು ನಟ್ಟೊಂದು ಇನ್ನಿತ್ತ ಸಭೆಟ್ಟು ಉಪಸ್ಥಿತರಿಪ್ಪುನಂಚಿನ ನಮ್ಮ ಮಾನ್ಯ ಸಂಸದರಾಯಿನಂಚಿನ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಮೇರೆಗೆ ಮಾತೆರ್ಲ ಪರವಾತ ಪ್ರೀತಿಪೂರ್ವಕ ಸ್ವಾಗತ ಮಲ್ತೊಂದುಲ್ಲ ಈ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಅತಿ ಶೀಘ್ರವಾದ ಆವಡೊಂದು ಸಂಕಲ್ಪ ಮಲ್ತನಾರೆಡು ಆರ್ಲವರಿ ಅರೇನು ಪ್ರೀತಿಪೂರ್ವಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲ ಅಂಜನೆ ನಮ್ಮ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾಯಿನಂಚಿನ ಅಂಗರ್ ಸರ್ ಕರಿನ ಅವಧಿಡು ಆರು ಶಾಸಕರ ತಿಪ್ಪುನಂಚಿನ ಸಂದರ್ಭಡು ಈ ಕ್ಷೇತ್ರದ ಜೀರ್ಣೋದ್ಧಾರ ನಮ್ಮ ಪಿದಡಿಯ ಐಡುಕ ಇನಿಮುಟ್ಟಲ ಈ ಕ್ಷೇತ್ರದ ಜೀರ್ಣೋದ್ಧಾರದ ಕನ ಕಟ್ಟೊಂದಿಪ್ಪುನಂಚಿನ ಮಾಜಿ ಶಾಸಕರು ಮಾಜಿ ಸಚಿವರಾಯಿನಂಚಿನ ನಮ್ಮ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾಯಿನಂಚಿನ ಅಂಗರ ಸರ್ ಮೇರೆಗೆ ಪ್ರೀತಿಪೂರ್ವಕ ಆಯಿನಂಚಿನ ಸ್ವಾಗತ ಮಲ್ತೊಂದುಲ್ಲ ಅದೇ ರೀತಿ ನಮ್ಮ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ವಿಠಲಗೌಡ ಬರೆಪ್ಪಾಡಿ ವೇದಿಕೆಡುಳ್ಳೇರು ಅರೆಗ್ಲ ಪ್ರೀತಿಪೂರ್ವಕ ಆಯಿನಂಚಿನ ಸ್ವಾಗತ ಮಲ್ತೊಂದುಲ್ಲ ಜನಶನ್ಯರು ನಮ್ಮ ಗೌರವಾಧ್ಯಕ್ಷರು ಈ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಲ್ಲ ಅನುವಂಶೀಯ ಮುಕ್ತೇಶ್ವರಾಯಿನಂಚಿನ ಜನಶನ್ಯರು ಬಾರಿ ಸಕ್ರಿಯವಾದ ಈ ದೇವಸ್ಥಾನ ಆವೋಡು ಪಂಪನ ಕನ ಇನಿಕೋಡೆ ಎತ್ತು ಸುಮಾರು 25-30 ವರ್ಷ ದುಂಬು ಕನ ಕಟ್ಟೊಂದು ಇವ್ರದ ಜವಣಿಯರ ಮಾತ ಸೇರ್ಸ ಒಂದು ಎಂಕ್ಲೆಲ್ಲ ಸವನೂರು ದಿಂಚಿ ಬರೆಯರ ಮಲ್ತ ಅನುಕೂಲ ಮಲ್ತು ಕೊರ್ನಾರು ಅವರಿಗೆ ಪ್ರೀತಿಪೂರ್ವಕವಾಯಿನಂಚಿನ ಸ್ವಾಗತ ಮಲ್ತೊಂದುಲ್ಲೆ ಅದೇ ರೀತಿ ನಮ್ಮ ಈ ಮೂಜಿ ತಾಲೂಕುಡು ವೇದಿಕೆಗೆ ಬರುಡನ್ನೆರೆ ಅಂಚನೆ ಮೂಜಿ ತಾಲೂಕುಡು ಹೊರೆಕಾಣಿಕೆ ಮೂಜಿ ತಾಲೂಕುಡು ಹೊರೆಕಾಣಿಕೆ ಎಲ್ಲಂಜಿ ಜನವರಿ 7ಗೆ ಮುಲ್ಪ ಸಂಗಮ ಆಯರುಂಡು ಬಜ್ಜೆದ ಹೊರೆಕಾಣಿಕೆದ ಒಂಜಿ ಸಂಕಲ್ಪ ಮಲ್ತದ ಐನ ಜವಾಬ್ದಾರಿನ ಮುಲ್ಪದ ಕುದ್ಮಾರ ಗ್ರಾಮದ ಒಂಜೊಂಜಿ ಜವನೇರು ಒಂಜೊಂಜಿ ಗ್ರಾಮದ 100 ಗ್ರಾಮಗೂ 100 ಜವನೇರು ಜವಾಬ್ದಾರಿದೆ ತೊಂದರೆ ಐನೊಟ್ಟಿಗೆ ಬೇತೆ ಬೇತೆ ನಮ್ಮ ಯುವ ನಾಯಕಿಯರ್ನಕ್ಲಿ ಆ ಸಂಘಟನೆದ ಜವಾಬ್ದಾರಿನಿದೆ ತಂದು ಇತ್ತೇನೆ ಕೆಲವು ಕಡೆಟ್ ಕಮಿಟಿ ಮಲ್ತೊಂದು ಸಮಿತಿದ ರಚನೆ ಮಲ್ತೊಂದು ಈ ಹೊರೆಕಾಣಿಕೆದ ಒಂದು ಸಂಕಲ್ಪನು ಐನಾತ್ ಅತಿ ಹೆಚ್ಚುಡು ಅತಿ ಗೌಜ್ಜಿಡು ಮಲ್ತದು ಇತ್ತೆ ನಡಪುನಂಚಿನ ಈ ಕಾಮಗಾರಿದ ವೆಚ್ಚನ್ನು ಭರಿಸೋಣ ಒಂಜಿ ಸಂಕಲ್ಪ ಮಲ್ತೀರಿ ಈ ಸಂಕಲ್ಪದ ನೇತೃತ್ವ ವಹಿಸೈನಕ್ಲು 3 ಜನ ವೇದಿಕೆಡುಳ್ಳೇರು ಪುತ್ತೂರು ತಾಲೂಕದ ಹೊರೆಕಾಣಿಕೆದ ಜವಾಬ್ದಾರಿದ ತೊನ್ನರು ದಿನೇಶ್ ಮೆದು APMCದ ಮಾಜಿ ಅಧ್ಯಕ್ಷರು ಅರಿನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ ಸುಳ್ಯ ತಾಲೂಕದ ಜವಾಬ್ದಾರಿದ ತಂದು ಐನ ನೇತೃತ್ವ ಮಲ್ತೊಂದು ಸಮಿತಿ ರಚನೆಗೆ ಮುಂದಾಲೋಚನೆ ಮಾರ್ಗದರ್ಶನ ಮಲ್ತನಾರು ರಾಕೇಶ್ ಕೆಡಿಂಜಿಂಬೇರು ಸವಣೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಲ್ಲ ಇತ್ತೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕ್ರಮ ಸಮಿತಿದ ಮಾಜಿ ಸದಸ್ಯರಾತು ಕೆಲಸ ಮಲ್ತನಾರು ಸಕ್ರಿಯ ನಾಯಕರು ಅರಿನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಅದೇ ರೀತಿ ಕಡಬ ತಾಲೂಕದ ಜವಾಬ್ದಾರಿದ ತೊನ್ನಾರು ಕಾಣಿಯೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾತು ನಮ್ಮ ಈ ಭಾಗದ ಜನಪ್ರಿಯ ನಾಯಕರಾಯಿನಂಚಿನ ಗಣೇಶ್ ಬೂದನಡ್ಕ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ನನ್ನೂರಿ ವೇದಿಕೆ ಟಿಪುನಾರು ನಮ್ಮ ಊರ್ದಾರಿ ಬಾಲಕೃಷ್ಣ ಗೌಡ ಬೇರೆ ಬೊಂಬಾಯಿ ಹಿಡಿತ್ತೊಂದು ಅನೇಕ ಯುವಕರಿಗೆ ಉದ್ಯೋಗ ವ್ಯವಸ್ಥೆ ಮಲ್ತನಾರು ಆರ್ಲೈನ್ ವೇದಿಕೆ ಡುಲೆರಿನಿ ಪ್ರೀತಿ ದೀತು ನಮ್ಮ ಈ ಕಾರ್ಯಕ್ರಮ ಓದ್ತೀರ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಲ್ಲೆ ವೇದಿಕೆದ ದುಂಬತ್ತೈ ಪುನಂಚಿನ ವ್ಯವಸ್ಥಾಪನಾ ಸಮಿತಿದ ಮಾತಾ ಪದಾಧಿಕಾರಿನಕ್ಲು ಜೀರ್ಣೋದ್ಧಾರ ಸಮಿತಿಯ ಮಾತಾ ಪದಾಧಿಕಾರಿನಕ್ಲು ಬಾಲಕೃಷ್ಣ ಗೌಡ ಬಾನಜಾಲುಂಬೇರಲ್ಲೇರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಅರೆಲ್ಲ ಈ ಸಂದರ್ಭ ಗುರುತಿಸೋ ಒಂದು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಲ್ಲೆ ಪತ್ರಿಕಾ ಮಾಧ್ಯಮದ ಮಿತ್ರರನಕ್ಲು ಲೇರು ಸುದ್ದಿ ಬಿಡುಗಡೆದ ಉಮಪ್ರಸಾದ ರೈಕ್ಲು ಮೀಡಿಯಾ ಝೂಮ್ TV ಸುದ್ದಿ ಮೀಡಿಯಾದಕ್ಲೆ ಮಾತ ಉಳ್ಳೇರು ಬತ್ತಿತ್ತನ ಮಾತ ಮೀಡಿಯಾದಕ್ಲೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಲ್ಲೆ ನಮ್ಮ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಲಸ ಮಲ್ತನಂಚಿನ ಪುಷ್ಪಾವತಿ ಅಕ್ಕೊಳ್ಳೇರು ಬುಕ್ಕ ಪ್ರಮೀಲ ಅಕ್ಕೊಳ್ಳೇರು ಅಕ್ಲೆಲ್ಲ ಪ್ರೀತಿಪೂರ್ವಕವಾದ ವೇದಿಕೆ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲೆ ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೆಲಸ ಮಲ್ತನಂಚಿನ ನಮ್ಮ ಉಮೇಶ್ವರಿ ಅಕ್ಕಲ ಬುಕ್ಕ ನಿರ್ಮಲ ಅಕ್ಕಲ ಉಳ್ಳೇರು ಅಂಚನೆ ಮಸ್ತು ಜನ ಗಣ್ಯರು ಉಳ್ಳರು ಪುದರ್ ಬಿಡದು ಬೋಂಡ ಕ್ಷಮೆ ಇಪ್ಪಡೆ ಪಂಡೊಂದು ಮಾಂತೆರಲಿ ಈ ಸಂದರ್ಭ ಗುರುತಿಸೋ ಒಂದು ಇನ್ನಿತ್ತ ಈ ಸಭೆ ನಮ್ಮ ಮಲ್ತನ ಉದ್ದೇಶ ಬೊಕ್ಕ ಇನಿ ಶಿಲಾನ್ಯಾಸ ಮಲ್ಪೊಡೆ ಎಂದು ನಮ್ಮ ಪ್ರಸಾದನ್ನೇ ಪಂಡದಿದ್ದೀರಿ ನೀನು ಮಲ್ಪಡೆ ಮಲ್ತ ಜನ ಬೇಲೆ ಸಾಗು ಜೀಂದು ಅಂಚ ಒಂಜಿ ಅಜಿಪ್ಪ ಗುಂಡಿ ಅಜಿಪ್ಪ ಪಿಲ್ಲರ್ ಯಾರುಂಡು ಈ ಅಜಿಪ್ಪ ಪಿಲ್ಲರ್ದ ವೆಚ್ಚನ ಒಂಜಿ ಅಂದಾಜು ಅಜಿಪ್ಪ ಜನನ ನಾಡ್ದು ಪದ್ಧತಿ ಕೆಲಸನ ಅತಿ ಶೀಘ್ರವಾದ ಮಲ್ಪೊಡೊಂದು ಒಂಜಿ ಪಿಲ್ಲರ್ಗೆ ಸಾಧಾರಣ 25,000 ಅಸಲು ಬರುಣೊಂದು ಲೆಕ್ಕಾಚಾರ ಪಾಡ್ತಾರೆ ನಮ್ಮ ಇಂಜಿನಿಯರ್ ಆ ಲೆಕ್ಕಾಚಾರ ಪ್ರಕಾರ ಸುಮಾರು 15 ಲಕ್ಷ ದುಡ್ಡಿತ್ತೆ ಅತಿ ಶೀಘ್ರವಾದ ಸಂಗ್ರಹ ಅವಡು ಐನೊಟ್ಟಿಗೆ ಆಯ್ಕೆ ಮಣ್ಣು ದಿಂಜವಡು ನಾಡ ಆತು ಬೇಲೆ ಆಣದಂಡ ಬುಕ್ಕ ಮಣ್ಣು ದಿಂಜವಳಿ ಪಿಲ್ಲರ್ದ ಕೆಲಸ ಆಣದಂಡ ಆ ಮಣ್ಣು ದಿಂಜವಡು ನಾಡ ಸುಮಾರು ಒಂಜಿ 11 ಲಕ್ಷದ ಎಸ್ಟಿಮೇಟ್ ಇತ್ತೆ ಪಾಡ್ತೇರು ಅಂತೂ ಇಂತೂ ಒಂಜಿ 25 ಲಕ್ಷದ
ಕೆಲಸ ಅತಿ ಶೀಘ್ರವಾದ ಆಂಡ್ ನಾಡ ಬುಕ್ಕದ ಕೆಲಸ ನಂಗೆ ಮಲ್ಪೆರ ಅನುಕೂಲ ಆಪುಂಡು ಪನ್ಪನ ಪಾತೆರನ್ನು ಪಂಡೊಂದು ಇನ್ನಿತ್ತ ಈ ನಂಗೆ ಇಡೆಗೆ ಬತ್ತದು ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡಪಾತ ಕೊರ್ನಂಚಿನ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು ಅನೇಕ ಕಾರ್ಯಕ್ರಮದ ಒತ್ತಡದ ಇತ್ತುಲ್ಲ ಇಡೆ ಬತ್ತು ಸೇರೊಂದಿರು ಆರು ವಾಸ್ತು ಶಿಲ್ಪಿ ಪ್ರಸಾದ್ ಮುನ್ಯಂಗಲ್ ಅಂಬೇರ್ನ ಪಾತೆರ ಆತ್ ಆರ್ನ ಮಾರ್ಗದರ್ಶನ ದೆತ್ತೊಂದು ಯಾನ ಪಾತೆರ ಪೇಂದು ಪಂಡೊಂದುಲ್ಲೇರು ಅಂಜಾತ್ ವಾಸ್ತುಶಿಲ್ಪಿ ಆಯ್ನಂಚಿನ ನಮ್ಮ ಆತ್ಮೀಯ ಮಾರ್ಗದರ್ಶಕರು ಗುರುಕುಲ ಆಯ್ನಂಚಿನ ಪ್ರಸಾದ್ ಸರ್ ಈರು ರೆಡ್ಡು ಪಾತ್ರೆಡ್ ಪಂಡದ ಕೇಳೋದು ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ. ಬರೆಪ್ಪಾಡಿ ಪಂಚಲಿಂಗೇಶ್ವರ ಕೇಪಳೇಶ್ವರ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರದ ಸುತ್ತುಪವಳಿಗಳ ಶಿಲಾನ್ಯಾಸದ ಈ ಒಂದು ಸಭೆಯಲ್ಲಿ ವೇದಿಕೆಯಲ್ಲಿರುವ ನಮ್ಮ ಆತ್ಮೀಯರು ಹಾಗೂ ಈ ಸಭೆಯ ಅಧ್ಯಕ್ಷರಾಗಿರುವ ಅಂಗಾರರವರೇ, ಹಾಗೆಯೇ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಅನೇಕ ದೇವಾಲಯದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಒಂದು ಹೆಚ್ಚಿನ ದೇವಾಲಯ ಜೀರ್ಣೋದ್ಧಾರದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದ ಆತ್ಮೀಯರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಭಗವದ್ಭಕ್ತರೇ, ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸಂಕಲ್ಪದಲ್ಲಿ ನಾವು ಆ ನ್ಯಾಸವನ್ನು ಮಾಡಿದ್ದೇವೆ. ಈ ಕ್ಷೇತ್ರ ಅನೇಕ ವರ್ಷಗಳಿಂದ ಭಗವಂತ ಇನ್ನೇನು ಪ್ರಕೃತಿಯನ್ನು ಸೇರುವಂತಹ ಒಂದು ಸಂದರ್ಭದ ಹಂತ ತಲುಪಿ ಎಲ್ಲ ಶಿಥಿಲಾವಸ್ಥೆಯನ್ನು ತಲುಪಿ ಅನೇಕ ವರ್ಷಗಳಿಂದ ಈ ದೇವಾಲಯದ ಜೀರ್ಣೋದ್ಧಾರ ಆಗಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಎಲ್ಲರೂ ಸೇರಿ ಆ ಕೆಲಸ ಹಾಗೆಯೇ ಯಾವುದೋ ಒಂದು ಕಾರಣದಿಂದ ಎಲ್ಲವೂ ಯೋಗ ಅಂತ ಹೇಳ್ತೇವೆ ನಾವು, ಆ ಯೋಗವನ್ನು ಕಾಣಲಿಕ್ಕೆ ಇಷ್ಟು ಸಮಯ ಕಾಯುವಂತಹ ಒಂದು ಸಂದರ್ಭ ಬಂತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಜೀರ್ಣೋದ್ರತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿ ಜೀರ್ತವು ಸಪದೀತಿ ಕುರ್ಯಾತ್ ದುಸ್ತೋನ್ಯತಾ ಚೇತ್ ವಿಪದೇ ತಥಾಚೆ ಸುಸ್ತೋತ್ರ ದೇವೋ ಯದಿ ಸಂಪದೇ ಸ್ಯಾತ್ ಅಂತ ಹೇಳಿದೆ. ಆ ಜೀರ್ಣತೆ ಎನ್ನುವಂಥದ್ದು ದೈವಿಕವಾದ ಸಾನ್ನಿಧ್ಯದಲ್ಲಿ ಬಂದಾಗ ಅದನ್ನು ಕಾಲಹರಣ ಮಾಡದೆ ಉದ್ಧಾರ ಮಾಡಬೇಕು, ಇಲ್ಲ ಇದ್ರೆ ಅದೇ ಸ್ಥಿತಿ ನಂಬಿ ಬರುವ ಭಕ್ತರಿಗೆ ಬರ್ತದೆ ಅಂತ. ಆದರೆ ನಮ್ಮ ಹಿಂದೂ ಜನಾಂಗದಲ್ಲಿ ಒಂದು ಕಾಣುವಂತಹ ಏನು ಅಸಡ್ಡೆ ಅಂತ ಕೇಳಿದರೆ ದೇವಾಲಯಕ್ಕಾಗುವಾಗ ಇಲ್ಲ, ಯಾರು ಕೂಡ ಎಲ್ಲರೂ ಹೇಳ್ತಾರೆ ಮಲ್ಪೋಡು ಅಂತ, ಆದರೆ ಸೇರುವಂಥವ್ರು ಕಡಿಮೆ. ಯಾಕೆ ಹೇಳಿದರೆ ಅಲ್ಲಿ ಹೋದರೆ ಇನ್ನೇನಾದರೂ ನಾವು ಸಿಕ್ಕಿಬಿದ್ದೇವ ಹೇಳೋ ಒಂದು ಸಂಶಯ. ಖಂಡಿತವಾಗಿಯೂ ಅಂತಹ ಭಾವನೆ ಇದ್ದರೆ ಎಲ್ಲರೂ ಅದನ್ನು ಬಿಡಬೇಕು. ಯಾಕೆ ಕೇಳಿದರೆ ಇವತ್ತು ಭಗವಂತನ ಆ ಒಂದು ಆಲಯಗಳು ಯಾಕಿವೆ ಅಂತ ಹೇಳಿದರೆ ಅದು ಭಗವಂತನಿಗಾಗಿರುವುದಲ್ಲ. ಇದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಅನೇಕರು ಹೇಳಿ ಎಂಕ್ಲು ದೇವರೇನು ಉದ್ಧಾರ ಮಾಡ್ತಾ ಅಂತ. ದೇವರೇನು ಉದ್ಧಾರ ಮಾಡಲಿಕ್ಕೆ ಯಾರು ಬೇಡ, ದೇವರು ನಮ್ಮನ್ನು ಉದ್ಧರಿಸಲಿಕ್ಕೆ ದೇವಸ್ಥಾನಗಳಿರೋದು. ಇದನ್ನು ನಾವು ತಿಳ್ಕೊಂಡ್ರೆ ಮತ್ತೆ ಯಾವುದೇ ಒಂದು ಸಮಸ್ಯೆಗಳಿಲ್ಲ. ನಾವೊಂದು ದೇವಸ್ಥಾನ ಕಟ್ಟಿದೆವು ಅಥವಾ ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದೆವು ಆಮೇಲೆ ಎಲ್ಲ ಇದಾಯಿತು ಅಂತ ಹೇಳುವಂಥ ಅಗತ್ಯ ದೇವರಿಗಿಲ್ಲ. ಇದನ್ನು ಪ್ರಥಮತಃ ನಾವು ತಿಳ್ಕೊಳ್ಬೇಕು. ಈಗೇನಾಗಿದೆ ಅಂತ ಕೇಳಿದರೆ ಇವತ್ತು ದೇವರೊಬ್ಬ ನಮ್ಮ ಕೆಲಸದವನಾಗಿದ್ದಾನೆ. ಇದನ್ನು ಹೇಳಲಿಕ್ಕೆ ನನಗೆ ಯಾವುದೇ ಅಂಜಿಕೆ ಅಥವಾ ಯಾವುದಿಲ್ಲ. ಇವತ್ತು ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಹೇಳಿದರೆ ಒಬ್ಬರು ಜೋಯಿಸರಲ್ಲಿ ಹೋಗಿ ಅವರು ನೀನು ಇಂಥಲ್ಲಿಗೆ ಹೋಗಿ ಇಂಥ ಸೇವೆ ಮಾಡು ಅಂತ. ಇವತ್ತು ಯಾವುದೇ ದೇವಸ್ಥಾನದಲ್ಲಿ ನೀವು ಒಂದು 10-15 ಸಾವಿರ ಜನ ಇರಲಿ, ಅಲ್ಲಿ ಪ್ರತಿಯೊಬ್ಬನ ಕೈಯಲ್ಲೂ ಜೋಯಿಸರು ಕೊಟ್ಟ ಒಂದು ಚೀಟಿ ಇದೆ. ನಾವು ಸುಬ್ರಹ್ಮಣ್ಯಲ್ಲಿ ಒಂದು 10 ನಿಮಿಷ ನಿಂತರೆ ಗೊತ್ತಾಗ್ತದೆ ಇದೆಲ್ಲಿ ಆಗ್ತದೆ ಸರ್, ಇದೆಲ್ಲಿ ಆಗ್ತದೆ ಅಂತ. ಒಬ್ಬರೊಬ್ಬರೇ ಓಡಿಕೊಂಡು ಬರ್ತಾರೆ. ನಿಜವಾಗಿ ಭಕ್ತಿಯಲ್ಲಿ ಬರುವ ಯಾರು ಇದ್ದಾನ ಕೇಳಿದರೆ ಯಾರಿಲ್ಲ. ಹಾಗೆ ನನ್ನ ಮಗಳೇ ಮದ್ಮೆ ಅಂಡ ಇತ್ತು, ಬೇಲಾಂಟ ತಿಂಗಳ ಸಂಬಳ ನಿಕ್ಕು ಸುರುವುದ ಅಂತ. ಎಂಥವ ನಿಮ್ಮ ಕೆಲಸ ಮಾಡಲಿಕ್ಕಿರುವ ಅವನು. ಒಳ್ಳೆ ತಮಾಷೆ ಅದು. ಮದುವೆ ಆಗಲಿಕ್ಕೆ ಮಕ್ಕಳಾಗಲಿಕ್ಕೆ ಪ್ರತಿಯೊಂದಕ್ಕೂ ಇಷ್ಟಿಷ್ಟು ಅಂತ ನಿಗದಿ ಇದೆ. ಇಂಥ ಸೇವೆ ಮಾಡಿದರೆ ಹೀಗೆ ಅಂತ. ಹಾಗಿದ್ರೆ ದೇವರು ಯಾರು ಅಂತ ಶುಭ ಕೋರು, ದೇವಸ್ಥಾನ ಬ್ರಹ್ಮಾಲಯಕ್ಕೆ ಶುಭ ಕೋರುವ. ಇಲ್ಲಿ ಸಂಶಯ ನನಗೆ ಬರಲಿಕ್ಕೆ ಶುರು ಆಯಿತು. ಅನೇಕ ವರ್ಷದಿಂದ ಈಗ ನಾನು ನೋಡುದು ಎಲ್ಲ ಜಾತ್ರೆಗೆ ಶುಭ ಕೋರುದು.
ಈಗ ನೋಡಿದರೆ ನನಗೆ ಹಾಗೆ ಆಗ್ತದೆ, ನಿಕ್ಕೊಂದು ದೇವಸ್ಥಾನ ಕಟ್ಟೆ ಬಂತು ಕುಳ್ಳು ಮಾರೆ ಅಂತ ಇನ್ನು ಹೇಳುವವರು ಇರ್ಬೋದು. ಇದು ಯಾಕೆ ಹೀಗೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಏನು ಕೊರತೆ ಆಗಿದೆ ಅಂತ. ಬಹುಶಃ ನಾವು ತಿಳುವಳಿಕೆ ಕೊಡುವಲ್ಲಿ ತಪ್ಪಿದ್ದೇವೋ ಅಥವಾ ಇಲ್ಲ ಇದ್ರೆ ಈ ಇಷ್ಟೊಂದು ನಾವು ಭಾರತ ದೇಶದಲ್ಲಿ ಇಷ್ಟೊಂದು ಹಿಂದೂಗಳಿದ್ದು ಒಂದು ದೇವಸ್ಥಾನ ಕಟ್ಟಬೇಕು ಅಂತಾದರೆ ಅದು ಸಾಧಾರಣ ನಲ್ಲಿನರಿಗೆ ಗೊತ್ತುಂಟು ಯಾವ ರೀತಿ ನಾವು ಏನೇನು ಕಷ್ಟ ಬರಬೇಕಾಗ್ತದೆ. ಭಗೀರಥ ಪ್ರಯತ್ನ ಅಂತ ಹೇಳಿದಾಗೆ ಕೆಲವೊಮ್ಮೆ ಆಶ್ಚರ್ಯ ಆಗ್ತದೆ. ಇವತ್ತು ನಾವು ಲೆಕ್ಕ ತೆಗೆದ್ರೆ 400-500 ಮನೆಗೆ ಒಂದು ದೇವಸ್ಥಾನ ಇಲ್ಲ. 80 ಕೋಟಿಯ ಮೇಲೆ ಹಿಂದೂಗಳಿರುವಾಗ ನೀವೊಂದು ಲೆಕ್ಕ ತೆಗಿಸಿ ಸರ್ಕಾರದಿಂದ ಎಷ್ಟು ಜನರಿಗೆ ದೇವಾಲಯಗಳು ಬರ್ತದೆ ಅಂತ. ಅದೇ ನೀವು 10 ಮನೆಗಳಿದ್ರೆ ಒಂದು ಮಸೀದಿ ಆಗ್ತದೆ. ಯಾಕೆ ಹೇಳಿದರೆ ಅಲ್ಲಿ ಅದಕ್ಕೆ ಒಬ್ಬ ಸುಪ್ರೀಂ ಇದ್ದಾನೆ. ನಮ್ಮದರಲ್ಲಿ ಯಾರು ಸುಪ್ರೀಂ ಇಲ್ಲ, ದೇವಸ್ಥಾನಕ್ಕೆ ಬರಬೇಕು ಅಂತಲಿಲ್ಲ, ಹುಟ್ಟಿದ ಮೇಲೆ ಸಾಯುವಲ್ಲಿವರೆಗೂ ದೇವಸ್ಥಾನಕ್ಕೆ ಬರದಿದ್ರೆ ಆಗ್ತದೆ. ಯಾರು ನಿಮ್ಮನ್ನು ಇವತ್ತು ನೋಡಿ ಇಲ್ಲಿ ಶಿಲಾನ್ಯಾಸ ಆದರೆ ಇಷ್ಟೇ ಜನ ಇದ್ದಾರೆ, ಈ ಊರಲ್ಲಿ ಇಷ್ಟೇ ಜನ ಇರುವುದು. ಈ ಪಂಚಲಿಂಗೇಶ್ವರ ಕೇಪಳೇಶ್ವರ ಊರಿನೆಲ್ಲರಿಗೆ ಬೇಡವಾ? ಪುಣ್ಯ ನೀರಿಗೆ ಮಾತ್ರ ಬೋಡೇನ ಅಂತ. ಈ ಪುಣ್ಯ ನೀರು ಎಲ್ಲಿಂದ ಬರುವುದು? ಇದನ್ನೆಲ್ಲ ನಾವು ಆಲೋಚನೆ ಮಾಡಿದ್ದೇವಾ? ಪ್ರತಿ ಮನೆಯ ಒಬ್ಬ ಅಧ್ಯಕ್ಷ ಇದ್ದರೆ ಅವನಷ್ಟೇ ಜವಾಬ್ದಾರಿ. ಪ್ರತಿಯೊಬ್ಬ ಮನೆಯ ಇದಕ್ಕೆ ಯಾರೆಲ್ಲ ಸೇರ್ತಾರೆ ಅವ ಪ್ರತಿಯೊಬ್ಬನಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಕೇವಲ ಪದ ನಿಮಿತ್ತರು ಏನಿದ್ದಾರೆ ಅವರಿಗೆ ಮಾತ್ರ ಈ ದೇವಸ್ಥಾನ ಕಟ್ಟುವ ಅಥವಾ ಅಲ್ಲಿ ಕೆಲಸ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬ ಕೂಡ ಇವತ್ತು ಆ ಕೆಲಸದಲ್ಲಿ ಜೋಡಿಸ್ಕೊಳ್ಬೇಕು. ನಾವು ಬಾಲಾಲಯದಲ್ಲಿ ದೇವರನ್ನು ಇಡುವಾಗ ಒಂದು ಸಂಕಲ್ಪ ಮಾಡ್ತೇವೆ, ಊರಲ್ಲಿ ಎಂಥ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ ಅಂತ. ಆದರೆ ಇವತ್ತೇನಾಗ್ತದೆ, ನಾವು ಅನಿವಾರ್ಯವಾಗಿ ಕೆಲವು ಮೊದಲೇ ನಿಘಂಟಾದ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿ ಹೇಳ್ತೇವೆ. ಇದೇ ಬಹುಶಃ ತೊಂದರೆ ಅಂತ ಕಾಣ್ತೇವೆ. ನಾವು ಕೂಡ ಯಾರು ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ಫರ್ಮಾನ್ ಮಾಡಿದರೆ ಈ ದೇವಾಲಯಗಳು ಬೇಗ ಆಗ್ಬೋದು. ಯಾಕೆ ಹೇಳಿದರೆ ಇವನ ಕಾರ್ಯಕ್ರಮ ಮಾಡಬೇಕು ಹೇಳುವ ಉದ್ದೇಶದಿಂದ ಆದರೂ ಸ್ವಲ್ಪ ತೊಡಗಿಸಿಕೊಳ್ಬೋದು. ಆದರೆ ಹಿಂದೆ ನಮ್ಮ ಮೂಲ ತತ್ವ ಏನು ಅಂತ ಕೇಳಿದರೆ ತೇನೆ ತಕ್ತೇನ ಬುಂಜಿತ ಅಂತ. ದೇವರಿಗೆ ಕೊಡದೆ ನಾವು ತಗೊಂಡ್ರೆ ಅದು ಅಜೀರ್ಣ ಆಗ್ತದೆ ಅಂತ ಲೆಕ್ಕ. ಹಾಗೆಯೇ ನಾವು ನೈವೇದ್ಯಾದಿಗಳನ್ನು ದೇವರಿಗೆ ಕೊಟ್ಟು ತಗೊಳ್ಳುವಂಥದ್ದು ನಮ್ಮ ಸನಾತನ ಪರಂಪರೆಯ ಮೂಲ ಒಂದು ತತ್ವ ಏನಿದೆ, ಅದು ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು. ಭಗವಂತನ ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ ಇವತ್ತು ನಾನು ತುಂಬ ಹೊತ್ತು ಮಾತಾಡಬೇಕಾಗ್ಬೋದು, ಮತ್ತು ಅವರಿಗೆ ಹೋಗಲಿಕ್ಕೆ ತಡ ಆಗಲಿಕ್ಕೂ ಸಾಕು. ಹಾಗೆ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ನಾವು ಹೇಳಲೇಬೇಕಾಗ್ತದೆ. ಯಾಕೆ ಹೇಳಿದ್ರೆ ನಾಳೆ ನೀವು ಸೋಲ್ಬಾರದು. ಇವತ್ತೆಲ್ಲ ತಮಾಷೆ ಮಾಡೋದು. ಇದು ಯಾಕೆ? ಇತ್ತೀಚೆಗೆ ಒಬ್ಬರು ಹೇಳಿದ್ರೆ ಅಂತ ಸನಾತನ ಧರ್ಮವನ್ನೇ ನಾವು ನಾಶ ಮಾಡ್ತೇನೆ ಅಂತ. ಸನಾತನ ಧರ್ಮವನ್ನು ನಾಶ ಮಾಡ್ತೇನೆ ಅಂತ. ಸನಾತನ ಹೇಳುವುದೇ ನಾಶ ಇಲ್ಲದ್ದು ಅಂತ ಹೇಳುದು ಆ ಮೂಢನಿಗೆ ಗೊತ್ತಿಲ್ಲ. ಸನಾತನ ಹೇಳುವ ಶಬ್ದವೇ ನಾಶ ಇಲ್ಲದ್ದು ಅಂತ. ಮತ್ತು ನಾವು ನಾಶ ಮಾಡೋದಲ್ಲಿಗೆ. ಆದರೆ ಇಂಥವ್ರು ಅನೇಕರಿದ್ದರು ಹಿಂದೆ. ನೀವು ಹೋದರೆ ಯಾರು ಭಗವಂತನನ್ನು ಎದುರಿಸಿ ಒಂದು ಕೈ ನೋಡು ಅಂತ, ನಿನ್ನೊಟ್ಟಿಗೆ ನೋಡು ಅಂತ ಹೇಳುವವರು ಇವತ್ತಲ್ಲ, ಹಿಂದೆ ರಾವಣಾದಿಯಾಗಿ ದುರ್ಯೋಧನವರೆಗೆ ನಾವು ಪುರಾಣವನ್ನು ನೋಡಿದರೆ ಇಂತಹ ವ್ಯಕ್ತಿಗಳೇನು ಹೊಸ್ತಲ್ಲ. ಹಾಗೆಲ್ಲ ನನಗೆ ಹಿರಣ್ಯಕಶಿಪು ನೆನಪಾಗೋದು. ಸನಾತನ ಧರ್ಮ ನಾಶ ಮಾಡಬೇಕು, ನನ್ನ ಮಗಳು ಹೋಗಿ ಶಿವ ಪೂಜೆ ಮಾಡಿಸ್ತಾ ಇದ್ದಾಳಲ್ಲಿ. ನೋಡಿ ನೀವು ಚರಿತ್ರೆ ವಾಪಸ್ ಬರ್ತದೆ ಅಂತ. ಹಿರಣ್ಯಕಶಿಪು ಅಂತ ಪ್ರಹ್ಲಾದನಾಗಿ ಅವರ ಮಕ್ಕಳೇ ಅಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇದು ಯಾವುದೇ ವಿಚಿತ್ರ ಅಲ್ಲಿ ಸತ್ಯ. ನೀವು ಅವರನ್ನು ನೋಡಿ, ಅವರು ಸನಾತನ ಧರ್ಮ ನಾಶ ಮಾಡ್ತಾನೆ ಹೇಳುವ ಮಗಳಿಗೆ ಅವನಿಗೆ ದೇವಸ್ಥಾನಕ್ಕೆ ಹೋಗೋದಾಗೆ ತಡೀಲಿಕ್ಕೆ ಆಗೋದಿಲ್ಲ. ಅವಳು ಹೋಗಿ ಅಲ್ಲಿ ಶತರುದ್ರ ಮಾಡ್ತಾ ಇದ್ದಾಳೆ. ಹಾಗೆ ನಾವು ಕೂಡ ಅಂಥ ಭಾವನೆಗಳಿದ್ದರೆ ಇದನ್ನು ತಿಳ್ಕೊಳ್ಬೇಕು ಹೇಳೋದು ನಾನು. ಕೇವಲ ಯಾರೋ ಒಂದು ಹೇಳಿದ್ದನ್ನು ಕೇಳಿಕೊಂಡು ಇದು ಸುಮ್ಮನೆ ಏನೂ ಆಗುವುದಿಲ್ಲ ಅಂತಲ್ಲ. ಭಗವಂತ ಮನಸ್ಸು ಮಾಡಿದರೆ ಏನಾಗ್ಬೋದು ಅಂತ ನಮಗೆಲ್ಲ ಗೊತ್ತಾಗಿದೆ. ಈಗ ಬಹುಶಃ ಮರ್ತೋಗಿದೆ ಅಷ್ಟೇ. ನೀವು 2 ವರ್ಷ ಹಿಂದೆ ಹೋದರೆ ನಾವು ಈ ಸಭೆ ಇಂಥದ್ದು ಯಾವುದೂ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ದೆವು. 2 ವರ್ಷ ನಾವು ಮನೆಯಲ್ಲಿ ಕೂತದ್ದು ಕೂಡ ಇವತ್ತು ಯಾರಿಗೂ ನೆನಪಿಲ್ಲ.
ಮನುಷ್ಯ ಎಷ್ಟು ಮರೆವು ಹಿಡಿದು ಎಲ್ಲರಿಗಿರ್ತದೆ. ಕೊರೋನಾದಲ್ಲಿ ನಾವೆಲ್ಲ ಇಂಬೆರ್ದಾಯ್ತು ಅಂತ ಈಗ ಅಲ್ಲಿ ಕೇಳ್ತಾ ಇದ್ದಾರೆ, 2 ವರ್ಷ ಏಪಕೊಳ್ಳೋಣ ಅಂತ. 2 ವರ್ಷ ಹಿಂದೆ ನೀವು 19 ಮತ್ತೆ 20 ಅಂದರೆ ಮನೆಯಲ್ಲೇ ಇದ್ರಿ. ಇದು ಭಗವಂತ ಏನು ಮಾಡ್ಬೋದು ಅಂತ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ವಿಶ್ವವನ್ನು 2 ವರ್ಷ ಏನು ಚಟುವಟಿಕೆ ಇಲ್ಲದ ಹಾಗೆ ಅವ ತಡೀಲಿಕ್ಕೆ ಶಕ್ತನಿದ್ರೆ ಅದು ಭಗವಂತ ಮಾತ್ರ ಸಾಧ್ಯ. ಯಾಕೆ ಅಂತ ಕೇಳಿದ್ರೆ ದೇವಿ ಭಾಗವತದಲ್ಲಿ ಅವಳು ಹೇಳ್ತಾಳೆ, ಸ್ತಂಭಯಾಮಹಂ ವಾಯುನಪಿ ಅಂತ. ನಿಮ್ಮನ್ನು ಕೊಲ್ಲಿಕ್ಕೆ ಏನು ನನಗೆ ಕಷ್ಟ ಇಲ್ಲ, ಈ ಗಾಳಿಯೇ ಕೂಡ ನನ್ನ ಕೈಯಲ್ಲಿರುವುದು, ಅದನ್ನು ನಿಲ್ಲಿಸಿದರೆ ನೀವು ಯಾರು ಇರುವುದಿಲ್ಲ ಅಂತ. ಹಾಗೆ ಇವತ್ತು ನಾವೆಲ್ಲ ಏನು ಇದೆ, ಇದು ಏನೇ ಇದ್ದರೂ ಕೂಡ ಅದು ಭಗವಂತನಿಂದಾಗಿ. ಹಾಗಾಗಿ ನಾವು ಭಗವಂತನ ಮೇಲೆ ಅಚಲವಾದಂತಹ ವಿಶ್ವಾಸವನ್ನು ಇಟ್ಟು ಆ ಒಂದು ಕೆಲಸದಲ್ಲಿ ತೊಡಗಿದಾಗ ಅದು ಯಾರಿಂದಲೂ ತಡೀಲಿಕ್ಕೆ ಆಗುವಂಥದ್ದು ಅಲ್ಲ. ಯಾಕೆ ಕೇಳಿದರೆ ಇಷ್ಟರವರೆಗೆ ಅದು ಆಗಲಿಲ್ಲ, ಇನ್ನು ಮುಂದೆ ಅದು ಆಗುವಂಥದ್ದು ಇಲ್ಲ. ಹಾಗೆ ಇನ್ನೊಬ್ರು ಹೇಳಿದರು ಅದು HIV ಆಗಿ ಕಾಣ್ತದೆ ಅಂತ. ಸನಾತನ ಧರ್ಮ ಖಂಡಿತವಾಗಿ ಹೌದು. ನಾನು ಅವರಿಗೆ ಹೇಳ್ತೇನೆ, ನೀವು ಯಾವ ಭಾವನೆಯಲ್ಲಿ ಪೂಜಿಸ್ತೀರಿ ಆ ಭಾವನೆಯಲ್ಲಿ ಅದು ಬರ್ತದೆ. ಯದ್ಭಾವಂ ತದ್ಭವತಿ ಅಂತ. ನೀವು HIV ಆಗಿ ಕಂಡ್ರೆ HIV ಆಗಿ ನಿಮಗೆ ಬರ್ಬೋದು. ಅಷ್ಟು ಸಾಮರ್ಥ್ಯ ಇರೋದು ಕೂಡ ಈ ಸನಾತನ ಧರ್ಮದಲ್ಲಿ ಮಾತ್ರ. ನಮ್ಮ ತೀರ್ಥ ಒಬ್ಬರು ಹೇಳಿದರು, ತೀರ್ಥ ಕುಡಿದ್ರೆ ವಾಂತಿ ಬರ್ತದೆ ಅಂತ. ನಾನು ಹೇಳಿದೆ, ನೀವು ಕುಡಿದ ತೀರ್ಥ ಬೇರೆ ಅಂತ. ವಾಂತಿ ಬರಬಲ್ಲಿಯರಿಗೆ ಕುಡಿಯೋ ತೀರ್ಥವನ್ನು ನೀವು ಕುಡ್ದಿರ್ಬಹುದು ಅಂತ. ಇಲ್ಲ, ನಮ್ಮ ತೀರ್ಥ ಹೇಗೆ ಹೇಳಿದರೆ ಅದೊಂದು ಔಷಧಿ, ಅದು ವಾಂತಿಯನ್ನು ನಿಲ್ಲಿಸ್ತದೆ, ಬೇದಿಯನ್ನು ನಿಲ್ಲಿಸ್ತದೆ. ಇದು ವೈಜ್ಞಾನಿಕವಾಗಿದೆ. ಆಯುರ್ವೇದ ಯಾರಾದರೂ ವೈದ್ಯರೇ, ನಮ್ಮ ಪಂಚಾಮೃತ ಅಂತಲೇ ಹೆಸರದಿಕ್ಕೆ. ಪಂಚ ಅಮೃತಗಳು ಸೇರಿ ಆಗಿರುವಂಥದ್ದು ನಮ್ಮ ಒಂದು ತೀರ್ಥ ಅನ್ನುವಂಥದ್ದು. ಇದು ಯಾರಿಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಅದನ್ನು ತಗೊಂಡು ಜಾಸ್ತಿ ಕೊಟ್ಟರೆ ತಲೆಗೆ ಇನ್ನು ಅಲ್ಲಿದ್ದವರ ಮೈಗೆಲ್ಲ ಹಾಕ್ಬಂದು ಅದನ್ನು ಪೂರ್ಣ ಯಾವ ರೀತಿ ಕುಡಿಬೇಕದು ಪ್ರತಿಯೊಂದು ಕ್ರಮಗಳಿವೆ. ಆ ಅಭಿಷೇಕದ ಮಂತ್ರಗಳು ಕೂಡ ಹಾಗೆ, ಅದರಲ್ಲಿ ಅಷ್ಟೊಂದು ವೈಜ್ಞಾನಿಕವಾಗಿದೆ. ಈ ಪಂಚಾಮೃತಗಳು ಏನು ಮಾಡ್ತವೆ ಅಂತ ಕೇಳಿದರೆ ಅದರಲ್ಲಿರುವಂಥದ್ದು ಹಾಲು, ಮೊಸರು, ಜೇನು, ತುಪ್ಪ ಮತ್ತು ಸಕ್ಕರೆ. ಇದನ್ನು ನೀವೆಲ್ಲ ಸರಿಯಾಗಿ ಕೇಳಬೇಕು. ಯಾಕೆ ಕೇಳಿದರೆ ಇನ್ನು ಅಂಥವರಿಗೆ ನೀವು ಉತ್ತರ ಕೊಡುವವರಾಗಬೇಕು. ಇಲ್ಲಿ ನಾನು ಒಬ್ಬನೇ ಹೇಳ್ತಾ ಇದ್ದರೆ ಇದು ಸುಮ್ಮನೆ ಪೋತ ಆರೇಟಕ್ಕೆ ಏನು ಹೇಳೋದಲ್ಲ, ನಿಗ್ಲು ಉತ್ತರ ಕೊರ್ಪನ ಲೆಕ್ಕ ಅವಡು. ಅವು ಎನ್ನ ಉದ್ದೇಶ. ಪಂಚಾಮೃತಗಳು ಹೇಳಿದರೆ ಅದು ಪ್ರತಿಯೊಂದು ಕೂಡ ಅಮೃತಕ್ಕೆ ಅಮೃತವೇ. ಅದು ಭಗವಂತನ ಆ ಒಂದು ಬಿಂಬದಲ್ಲಿ ಆ ಮಂತ್ರದಿಂದ ಏನು ಅಭಿಷೇಕ ಆಗ್ತದೆ, ಆಗ ಅಲ್ಲಿ ಆ ಇಷ್ಟು ಸಾವಿರಾರು ವರ್ಷಗಳಿಂದ ಪೂಜೆ ಮಾಡಿದಂತಹ ವಿಗ್ರಹದಲ್ಲಿರುವಂತಹ ಚೈತನ್ಯ ಅದರಲ್ಲಿ ಸೇರ್ತದೆ. ಇವತ್ತು ನಾವು ಸುಮ್ಮನೆ ಅದನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಆ ಪ್ರಯೋಜನ ಬರುವುದಿಲ್ಲ. ಇದು ಅಷ್ಟೊಂದು ವೈಜ್ಞಾನಿಕವಾಗಿದೆ. ಇದನ್ನು ಪೀಟರ್ ಕ್ರಾಸ್ ಎನ್ನುವ ಫ್ರೆಂಚ್ ವಿಜ್ಞಾನಿ ಇದನ್ನು ಅಭ್ಯಸಿಸಿ ಅವರು ಅದರ ಒಂದು ಥೀಸಿಸ್ ಬರೆದಿದ್ದಾರೆ, ಯಾವ ರೀತಿಯ ಕೆಲಸ ಮಾಡ್ತದೆ ಅಂತ. ಈ ವಿಗ್ರಹದ ಬದಿಗಳಲ್ಲಿರುವಂತಹ ಏನು ಆ ಒಂದು ರೇಖೆಗಳಿರ್ತವೆ ಅದರಲ್ಲಿ ಇಳಿಯುವಾಗ ನಿತ್ಯ ಇದಾಗುವಾಗ ಅಲ್ಲಿ ಒಂದು ಅಯಾನ್ ಎಕ್ಸ್ಚೇಂಜ್ ಆಗ್ತದೆ. ಆ ಇದು ಗುಣ ಈ ಅಭಿಷೇಕ ಮಾಡಿದ ಆ 5 ಇದರಲ್ಲಿ ಕೂಡ ಬರ್ತದೆ. ಹಾಗೇಳಿ ಇವತ್ತು ಈಗ ನಾವು ಅಭಿಷೇಕ ಹೇಳಿದ್ರೆ ನಂದಿನಿ ಆಗಿದೆ. ನಮ್ಮ ಮನೆಯಲ್ಲಿ ಕೂಡ ಯಾರು ಕೂಡ ಇವತ್ತು ಹಸು ಸಾಕುವ ಪರಿಸ್ಥಿತಿಯಲ್ಲಿಲ್ಲ. ಹಾಗೆ ಶುದ್ಧ ದೇಸಿ ಹಸು ಆಗಬೇಕದು. ಅದರ ಹಾಲು, ಮೊಸರು, ತುಪ್ಪ. ಆ ಗೋವಿನಲ್ಲಿ ಏನು ಪ್ರಯೋಜನ ಇದೆ ಅನ್ನೋದು ಇವತ್ತು ಎಲ್ಲರಿಗೂ ಗೊತ್ತಿದೆ, ಪುನಃ ಹೇಳುವ ಅಗತ್ಯ ಇಲ್ಲ. ಆ ಗೋವಿನಲ್ಲಿರುವಂತಹ ಗೋಮೂತ್ರ ಕೂಡ ನೀವು ಒಂದು ಬಿಂದು ಗೋಮೂತ್ರ 1 ಲೀಟರ್ ಏನು ಮದ್ಯ ಇದೆ ಅದನ್ನು ಶುದ್ಧ ಮಾಡಲಿಕ್ಕೆ ಸಾಕಾಗ್ತದೆ. ಹಾಗೆ ನೀವು ಏನಾದರೂ ವಾಂತಿ ಬರುವಂಥದ್ದನ್ನು ಕುಡಿದ್ರೆ ಈ ಪಂಚಾಮೃತ ತಗೊಂಡ್ರೆ ನ್ಯೂಟ್ರಲ್ ಆಗ್ತದೆ. ಹಾಗೇಳಿ ಅದನ್ನು ಜಾಸ್ತಿ ಕುಡಿಬೇಡಿ. ಮುಖ ಬೇರೆ ಪಂತಾರೆ ಇಂತೆಲ್ಲ ನಮ್ಮ ಸರಿ ಬರತ್ತೊಂಜಿ ಗ್ಲಾಸ್ ಪಂಚಾಮೃತ ಬರಣ್ಣ ಅದು ತಮಾಷೆ ಆಗ್ಬೋದು. ಹಾಗೆ ಅದನ್ನು ಕುಡಿಯೋದನ್ನು ಬಿಡಿಸ್ಲಿಕ್ಕಿರುವಂಥದ್ದು ಇದು. ಕೆಲವುಂಟು ಶಬರಿಮಲೆಗೆ ಹೋಗುವಾಗ 48 ದಿವಸ ವ್ರತ ಮಾಡೋದು, ಬರುವಾಗ ಮಾಯೆಯಿಂದ ಫುಲ್ಲು ಲೋಡೆ ಹಾಕಿಕೊಂಡು ಬರೋದು. ಹಾಗೆ ಅದೇ ಉದ್ದೇಶಕ್ಕೆ ಮತ್ತೆ ಮಾಲೆ ಹಾಕುವುದೇ ಅಭ್ಯಾಸ ಆಗ್ತದೆ. ಹಾಗೆ ಆಗಬಾರ್ದು ಅಂತ. ಈ ಎಲ್ಲ ನಮ್ಮ ಏನು ದುರ್ಗುಣಗಳಿದೆ ಅದನ್ನ ಸಾತ್ವಿಕತೆಗೆ ಬರಲಿಕ್ಕಿರುವಂತಹ ಒಂದು ವ್ಯವಸ್ಥೆ ಅದು ದೇವಾಲಯ. ದೇವಾಲಯ ಅನ್ನುವಂಥದ್ದು ಅಲ್ಲಿ ಹೆಸರಲ್ಲೇ ಇದ್ದಾಗೆ ದೇವರಿರುವ ಜಾಗ. ಇಡೀ ವಿಶ್ವ ವ್ಯಾಪಕತ್ವವನ್ನು ಹೊಂದಿರುವಂತಹ ಭಗವಂತನನ್ನು, ಅಮೂರ್ತ ಸ್ವರೂಪದ ಭಗವಂತನನ್ನು ಮೂರ್ತಿಯನ್ನಾಗಿ
ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಬರಲಿಕ್ಕಿರುವಂತಹ ಕ್ಷೇತ್ರಗಳೇ ದೇವಸ್ಥಾನಗಳು. ಹೆಸರಲ್ಲೇ ಇದೆ, ಅಲ್ಲಿ ಇದು ಬೇರೆ ಸಾಮಾಜಿಕ ಸಾಂಸ್ಕೃತಿಕ ಯಾವುದಲ್ಲ. ಇಲ್ಲಿ ಆತ್ಮ ಮತ್ತು ಪರಮಾತ್ಮರು ರತರಾಗಲಿಕ್ಕಿರುವಂತಹ ಒಂದು ಕೇಂದ್ರ ಇದ್ದರೆ ಅದು ದೇವಾಲಯಗಳು ಮಾತ್ರ. ಬಾಕಿ ನಿಮ್ಮ ಸಾಮಾಜಿಕ ಮತ್ತು ಬಾಕಿ ಏನೆಲ್ಲ ಸಾಂಸ್ಕೃತಿಕ ಇದೆಲ್ಲ ಹೊರಗೆ ಬೇಕಾದಷ್ಟಿವೆ. ಆದರೆ ಇಲ್ಲಿ ಯಾಕೆ ಇದು ಸಾಂಸ್ಕೃತಿಕ ಕೇಂದ್ರಗಳು ಅಥವಾ ಇನ್ನೊಂದು ಆಯಿತು ಅಂತ ಕೇಳಿದರೆ, ಏನಿದ್ರೂ ಕೂಡ ನಮ್ಮ ದೇವರಿಗೆ ಕೊಡುವಂಥದ್ದು. ನೀವು ನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಆದರೆ ದೇವರಿಗೆ ಅರ್ಪಣೆ ಮಾಡಿ ಊರಲ್ಲಿ ಮಾಡುವಂಥದ್ದು ಮೊದಲು ಸಂಪ್ರದಾಯಗಳು. ಈಗ ಅದು ಮರ್ತೋಗಿದೆ. ಈಗ ಎಂತ ಬರೆದ್ರು ಹೇಳಿದ್ರೆ ಇದು ಸಾಂಸ್ಕೃತಿಕ ಕೇಂದ್ರ ಆಗಿತ್ತು ಅಂತ. ಸಾಂಸ್ಕೃತಿಕ ಎಲ್ಲ ಕೇಂದ್ರಗಳು ದೇವಾಲಯಗಳು. ಯಾಕೆ ಹೇಳಿದರೆ ದೇವರಿಗೆ ಕೊಡದೆ ಯಾವುದನ್ನು ಮಾಡುವ ಹಾಗಿಲ್ಲ. ಮಾಡಿದರೆ ಅದು ತೊಂದರೆ ಬರ್ತದೆ ಅಂತ. ನೀವು ಒಬ್ಬ ದೊಡ್ಡ ಕಲಾವಿದ ಆದರೂ ಕೂಡ ನಿಮ್ಮ ಊರಿನ ಈಗ ಅರ್ರಗೇಟ ಮತ್ತು ಎಂತ ಈಗ ಹೊಸ ಶಬ್ದಗಳೆಲ್ಲ ಟೌನ್ ಹಾಲ್ ಅಲ್ಲಿ ಇಲ್ಲಿ ಮಾಡುವುದಲ್ಲ. ನಮ್ಮ ವಸಂತ ಮಂಟಪದಲ್ಲಿ ಜಾತ್ರೆಗೆ ಗೆಜ್ಜೆ ಹಾಕುವುದೇ ಇರ್ಬೋದು, ಯಾವುದೇ ಇದ್ದರೂ ಕೂಡ ನಮ್ಮ ಗ್ರಾಮದ ದೇವರ ಎದುರಲ್ಲಿ ಮಾಡುವಂಥದ್ದು. ಇಲ್ಲಿಯೂ ಅನೇಕರು ಇರ್ಬೋದು, ಅದನ್ನು ಇನ್ನು ಬ್ರಹ್ಮಕಲಶದ ಮೇಲೆ ನೀವು ಹಾಗೆ ಮಾಡ್ಬೋದು. ಪ್ರತಿ ವರ್ಷ ನಮ್ಮ ಊರಿನವರು ಎಲ್ಲೇ ಹೋಗಿ ಮಾಡುವುದು ಯಾಕೆ, ನಮ್ಮ ದೇವರ ಎದುರಲ್ಲಿ ಮಾಡಬೇಕು. ಅದಕ್ಕಾಗಿ ದೇವರ ಆ ಒಂದು ವಿಭಾಗದಲ್ಲಿ ಅತ್ಯಂತ ಮಹತ್ವವನ್ನು ಕೊಟ್ಟಿರುವಂಥ ನಿತ್ಯ ದೇವರು ಹೊರಗೆ ಬಂದಾಗ ಆ ನಾಟ್ಯ ವಿಶಾರದೆಯರಾಗಿರುವಂತಹ ಗಣಿಕಾಸ್ತ್ರೀಯರು ಹೇಳ್ತಾರೆ, ಅವರು ಪ್ರಥಮತಃ ವೇದಕ್ಕಿಂತಲೂ ಮೊದಲು ಅವರನ್ನು ತರಿಸ್ತಾರೆ. ಅವರಿಂದ ನೃತ್ಯಗಳು ಇದಾಗಬೇಕು, ಇದು ಒಂದು ಪದ್ಧತಿ. ಹಾಗೆ ಬೇಲೂರಲ್ಲೆಲ್ಲ ನೋಡಿದರೆ ನೀವು ದೇವರ ಎದುರಲ್ಲಿ ಯಾವ ರೀತಿ ಆ ಒಂದು ಮಂದಿರದ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಇದೆಲ್ಲವಲ್ಲಿದೆ. ನಮ್ಮ ಇಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಯಾವುದೇ ಒಂದು ದೇವಾಲಯಗಳಿಲ್ಲ ವ್ಯವಸ್ಥಿತವಾಗಿರುವಂಥದ್ದು. ಇಷ್ಟು ಮಾಡಲಿಕ್ಕೆ ಕಷ್ಟ. ಇನ್ನು ಬೇರೆ ಆತು ಮಲ್ಲ ಬಂಡ ಎಂಕ್ಲೋಡೆ ಹೇಳುವವರು ಇರ್ಬೋದು. ಆದರೆ ಈ ಎಲ್ಲ ವಿಚಾರಗಳು ನಮ್ಮ ದೇವಾಲಯಗಳಲ್ಲಿವೆ. ಹಾಗೆ ಇದರ ಬಗ್ಗೆ ಹೇಳಬೇಕು ಅಂತಾದರೆ ನಾವು ತುಂಬ ದೀರ್ಘವಾಗಿ ಒಂದು ದಿವಸ ಮಾತಾಡಬೇಕಾಗ್ಬೋದು. ಆದರೆ ಸಾಮಾನ್ಯ ಈ ಸೃಷ್ಟಿಯ ಏನು ರಹಸ್ಯಗಳಿದೆ ಅದು ದೇವಾಲಯದಲ್ಲಿದೆ. ಆ ಸೃಷ್ಟಿಯ ಹಿಂದೆ ಇರುವಂತಹ ಶಕ್ತಿಯೇ ಭಗವಂತ. ಹಾಗಾಗಿ ಆ ಭಗವಂತನನ್ನು ನಾವು ಇವತ್ತು ಆರಾಧಿಸಲಿಕ್ಕೆ ಇರುವಂತಹ ಕೇಂದ್ರಗಳು ಅಂತ ಹೇಳಿದರೆ ಅದು ದೇವಾಲಯಗಳು ಮಾತ್ರ. ಯಾಕೆ ಅಂತ ಕೇಳಿದರೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯತ್ ಅಂತ. ದೇಹವೇ ದೇವಾಲಯ, ಜೀವಾತ್ಮನೇ ಪರಮಾತ್ಮ ಹೇಳೋದು ನಿರ್ವಿವಾದವಾಗಿರುವಂಥ ವಿಚಾರ. ಆದರೆ ಅದನ್ನು ನೋಡಲಿಕ್ಕೆ ನಮಗಾಗ್ತದಾ? ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಾವು ಇವತ್ತು ಬ್ಯುಸಿ. ಹಾಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ದೇವರನ್ನು ಕಾಣುವುದು ಹೇಗೆ ಅಂತ, ಪ್ರತಿಮಾ ಪೂಜನ ಅತ್ಯಂತ ಸರಳವಾದ ವಿಧಾನ ಯಾವುದು ಅಂತ ಕೇಳಿದರೆ ಪ್ರತಿಮೆಯಲ್ಲಿ ಭಗವಂತನನ್ನು ನೋಡುವಂಥದ್ದು. ಇವತ್ತು ಅದಕ್ಕೋಸ್ಕರವಾಗಿ ಆ ಪ್ರತಿಮೆಯನ್ನು ಇಡಲಿಕ್ಕೆ ಇಡೀ ಒಂದು ಜೀವ. ದೇವಾಲಯ ಅಂತ ಹೇಳಿದರೆ ಅದರಲ್ಲಿ ಗರ್ಭಗೃಹ ಹೇಳುವಂಥದ್ದು ತಲೆ, ಅದೇ ರೀತಿ ಮಂಟಪ ಹೇಳುವಂಥದ್ದು ಕಂಠ, ಎದುರಿನ ಇವತ್ತು ನಾವು ಏನು ಶಿಲಾನ್ಯಾಸ ಮಾಡಿ ಅದರ ಅಗ್ರಭಾಗ ಏನಿದೆ ಅದು ಹೃದಯ. ಈಗ ನಾವು ಶಿಲಾನ್ಯಾಸ ಮಾಡಿರುವಂಥ ಜಾಗಗಳು ಕೈಗಳು. ಹಾಗೆ ಇನ್ನು ಮುಂದೆ ಗೋಪುರ ಅಂತ ಹೇಳುವಂಥದ್ದು ಪಾದ ಅಂತ ಲೆಕ್ಕ. ಇದು ಪೂರ್ಣ ಪ್ರಮಾಣದ ಒಂದು ದೇವರ ಶರೀರ. ಅಲ್ಲಿ 3 ಆತ್ಮಗಳು ಅಂತ, ಒಂದು ಬಿಂಬದಲ್ಲಿರುವಂತಹ ಭಗವಂತ, ಎರಡನೆಯದಾಗಿ ಅಲ್ಲಿ ಹೊರಗೆ ಮಹಾಬಲಿಪೀಠ ಬರ್ತದೆ, ಅಲ್ಲಿ ಕೂಡ ಒಂದು ಪ್ರತಿಷ್ಠಾಪನೆ ಇರ್ತದೆ, ಅಲ್ಲಿ ಭಗವಂತನ ಒಂದು ಸ್ವರೂಪ ಇರ್ತದೆ. ಅದೇ ರೀತಿ ಧ್ವಜಸ್ತಂಭದಲ್ಲಿ ಭಗವಂತ ಇರ್ತಾನೆ ಅಂತ 3 ದಿಕ್ಕಲ್ಲಿ ಭಗವಂತ ಇದ್ದಾನೆ. ಹಾಗೆ ನೀವು ಒಳಗೆ ಹೋಗ್ಲಿಕ್ಕಾಗಿದ್ರೆ ಹೊರಗಿಂದ ಈ ಯಾವುದಾದ್ರೂ ಒಂದಕ್ಕೆ ಸುತ್ತು ಬಂದರೂ ಸಾಕು. ಹಾಗಾಗಿ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಇವತ್ತು ಹೊರಟಿದ್ದೇವೆ. ಅಂತಹ ಸಂದರ್ಭದಲ್ಲಿ ಈಗ ಆಗಬೇಕಾದ್ದು ಏನು ಅಂತ ಕೇಳಿದರೆ, ಉದ್ದ ಭಾಷಣ ಮಾಡಿ ಏನು ಪ್ರಯೋಜನ ಇಲ್ಲ. ಅದರ ಸ್ವಲ್ಪ ತಿಳುವಳಿಕೆ ಸಿಕ್ಕಿದಾಗ ನೀವು ಕೊಡುವಂಥದ್ದನ್ನು, ಇದು ಒಂದು ಐತಿಹಾಸಿಕವಾಗಿರುತ್ತೆ, ಇದನ್ನು ಯಾರಿಗೂ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಇವತ್ತು ಹೊರಟು ಹೋದ ಮೇಲೆ ಏನಾದರೂ ಉಳಿಬೇಕು ಅಂತ ಆದರೆ ಶಾಶ್ವತ ಆಗಿರುವಂಥದ್ದು ಯಾವುದು ಅಂತ ಕೇಳಿದರೆ ದೇವಾಲಯಗಳು. ಇಷ್ಟು ಮೊಘಲರಾಗಲಿ ಬ್ರಿಟಿಷರಾಗಲಿ ಯಾರಿಂದಲೂ ನಾಶ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ ಅಲ್ಲಿ ನಾಶ ಮಾಡಬೇಕು ಅಂತ ಆದರೆ ಆ ವಿದ್ಯೆಯನ್ನು ಕಲ್ತವ ಆ ಒಂದು ಸಂಹಾರ ತತ್ವ ಅಂತ ಏನಿದೆ ಅದರಿಂದ ಆ ಭಗವಂತನನ್ನು ಪುನಃ ಪಂಚತತ್ವಗಳಲ್ಲಿ ಲಯಿಸಿದರೆ ಮಾತ್ರ ಅಲ್ಲಿ ಆ ಜೀವ ಹೊರಟು ಹೋಗುವಂಥದ್ದು. ಆದರೆ ಅದನ್ನು ಮಾಡುವಂಥದ್ದು ಬ್ರಿಟಿಷರಿಗಾಗಲಿ ಮೊಘಲರಿಗಾದ ಸಾಧ್ಯ ಇಲ್ಲ. ಯಾಕೆಂದರೆ ಅವರದನ್ನು ಕಲೀಲೇ ಇಲ್ಲ. ಅವರು ಕಟ್ಟಡವನ್ನು ಧ್ವಂಸ ಮಾಡಲಿಕ್ಕೆ ಕಲಿತಾರಲ್ಲದೆ ಅಲ್ಲಿರುವ ಶಕ್ತಿಯನ್ನು ಧ್ವಂಸ ಮಾಡಲಿಕ್ಕೆ ಅವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅದು ನಮ್ಮಲ್ಲೇ ಇರುವಂತಹ ಒಂದು ಗೌಪ್ಯತೆ. ಆದ್ದರಿಂದ ಇವತ್ತು ಕೂಡ ಎಷ್ಟೇ ಅಡಿಯಲ್ಲಿ ಹೋದಂತಹ ದೇವಾಲಯಗಳು ಕೂಡ ಮತ್ತೆ ಮೇಲೆ ಬರುವಂತಾಗಿದೆ. ಯಾಕೆಂತ ಕೇಳಿದರೆ ತತ್ರೋಪವಿಶ್ಯ ಸಕಲೀಕೃತ ಚರ್ಚಿತಾತ್ಮ ಅಂತ ಆ ಒಂದು
ಜಗತ್ತಿನ ಒಂದು ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಅಂತ, ಲೋಕಕ್ಕೆ ಅನುಗ್ರಹ ಮಾಡಲಿಕ್ಕೆ ಬೇಕಾಗಿ ಭಗವಂತನ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಹಾಗಾಗಿ ನಾವು ಎಲ್ಲ ಇವತ್ತು ಅಲ್ಲಿ ಸೇರಿಕೊಂಡು, ಇವತ್ತು ಜನ ಕಡಿಮೆ ಇದ್ದರೂ ಕೂಡ ಇನ್ನು ಮುಂದೆ ನೀವು ಬರುವಾಗ ನಿಮ್ಮೊಟ್ಟಿಗೆ ಇನ್ನೊಂದು 10 ಜನರನ್ನು ಪ್ರತಿಯೊಬ್ಬರು ಕೂಡ ಸೇರಿಸಿಕೊಂಡು ಒಂದು ಮಹಾಸಂಕಲ್ಪದಲ್ಲಿ ಅವರು ತ್ರಿಮೂರ್ತಿಗಳಾಗಿ ಇಲ್ಲಿ ಕೂತಿದ್ದಾರೆ ಅಂತ ಕೇಳಿದರೆ, ಬರೀ ಒಂದು ಅಡಿಕೆ ಅಂತ ಹೇಳುವಂಥದ್ದು ಭಾರಿ ಒಂದು ವಿಶೇಷವಾಗಿರುವಂಥದ್ದು. ನಮ್ಮ ಸನಾತನವಾದ ಇದರಲ್ಲಿ ವೀಳ್ಯದೆಲೆ ಮತ್ತು ಅಡಿಕೆಗೆ ಅಷ್ಟೇ ದೊಡ್ಡ ಮಹತ್ವ ಇದೆ. ಯಾಕೆಂತ ಹೇಳಿ ಹೇಮ ಬೀಜ ಅಂತ, ಬಂಗಾರ ಇದೆ ಅದರಲ್ಲಿ ಅಂತ ಅಡಿಕೆಯಲ್ಲಿ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ಇದ್ದರೆ ಕಳೆದ ವರ್ಷ ಆದರೆ ಎಲ್ಲ ಬಂಗಾರ ಇದೆ ಹೇಳಿದರೆ ಒಪ್ತಾ ಇದ್ದರು. ಆದರೂ ಕೂಡ ಧೃತಿಗೆಡದೆ ಎಲ್ಲರೂ ಸ್ವಲ್ಪ ಜಾಸ್ತಿ ಮಾಡಿದರೆ ಆಯಿತು. 1 ಗೊನೆಯ ಬದಲು 2 ಗೊನೆ ಅಂತ ಮಾಡಿದರೆ ಆಯಿತು ಅಷ್ಟೇ. ಕಡಿಮೆ ಇರುವಾಗ ಜಾಸ್ತಿ ಕೊಡ್ತಾರೆ ಜನ. ಜಾಸ್ತಿ ರೇಟ್ ಆದರೆ 10,000 ಎಲ್ಲಾದರೂ 1 ಗೊನೆ ಕೊಡಲಿಕ್ಕೂ ಕಷ್ಟ ಉಂಟು. ರೇಟ್ ಸ್ವಲ್ಪ ಕಡಿಮೆ ಆಗುವಾಗ ಅದೇ ತಂಬೋಲೆ ಹೇಳಿ ಕೊಡುವವರು ಜಾಸ್ತಿ ಇರ್ತಾರೆ. ಹಾಗಾಗಿ ಆ ಒಂದು ಏನು ಸಂಕಲ್ಪ ಇದೆ ಇದು ಅದ್ಭುತವಾಗಿ ನೆನೆಸೋದಕ್ಕಿಂತ ಜಾಸ್ತಿ ಬಂದು ಈ ಕ್ಷೇತ್ರದ ಒಂದು ವಿಶೇಷವಾದ ಕ್ಷೇತ್ರ. 2 ಈಶ್ವರ ದೇವರು ಸಮಾನವಾಗಿ ಇರುವಂತಹ ಇದು ಬಹಳ ಅಪರೂಪದಲ್ಲಿ ಅಪರೂಪವಾಗಿರುವಂಥದ್ದು. ಹಾಗೆ ಅಂತಹ ಒಂದು ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಭಾಗವಹಿಸುವ ಒಂದು ಸದವಕಾಶ ನಮಗೆಲ್ಲ ಸಿಕ್ಕಿದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮ ಎಲ್ಲರ ಕೈಯಲ್ಲಿರುವಂಥದ್ದು. ಈಗ ನೋಡಿ, ಇವತ್ತು ನೋಡಿದರೆ ನಾನು ಹೇಳಿದೆ MP ಅವರ ಹತ್ರ, ನೋಡಿ ನಿಮಗೆ ಯಾವುದೇ ಭೂಗರ್ಭಶಾಸ್ತ್ರಜ್ಞರು ಬೇಡ, ಭೂಮಿಯಲ್ಲಿ ಜಲಮಟ್ಟ ಒಂದೇ ರೀತಿ. ನೀವು ಇವತ್ತು ನಾನು ಮತ್ತೆ ಸಂಶಯ ಇದ್ದವರು ಯಾರಾದರೂ ಜಲಮಟ್ಟ ಹಿಡ್ಕೊಂಡು ಹೋಗಿ ನೋಡಿದರೂ ಕೂಡ ಏನು 60 ಹೊಂಡ ಇದೆ, 60 ಹೊಂಡದಲ್ಲಿ ಕೂಡ ಒಂದು ಸ್ವಲ್ಪ ಮೇಲೆ ಕೆಳಗಿಲ್ಲ. ಗ್ರೌಂಡ್ ವಾಟರ್ ಟೇಬಲ್ ಹೇಳ್ತೇವೆ ನಾವು ಇಂಜಿನಿಯರಿಂಗಲ್ಲಿ, ಅದು ಇವತ್ತು ಅಷ್ಟು ಸ್ಪಷ್ಟವಾಗಿದೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಅಕ್ಷಯ ಜಲ ಕೂಡ ತೆಗೆದಷ್ಟು ಅಲ್ಲಿ ಮತ್ತೆ ತುಂಬುವಂಥದ್ದು ಬಹಳ ಒಂದು ಕಾರಣಿಕವಾದ ಸ್ಥಳ. ಯಾಕೆಂತ ಕೇಳಿದರೆ ಆ ಭೂಲಕ್ಷಣದಲ್ಲಿ ಅಕ್ಷಯ ಜಲ ತುಲ್ಯಾಚ ಶೀತೋಷ್ಣಯೋಹೋ ಅಂತ, ಶೀತ ಮತ್ತು ಉಷ್ಣ ಸಂದರ್ಭದಲ್ಲಿ ಅಂದರೆ ಬಿಸಿಲು ಮತ್ತು ತಂಪಲ್ಲಿ ಒಂದೇ ರೀತಿಯಾಗಿ ಜಲ ಇರುವಂಥದ್ದು, ಅಕ್ಷಯವಾಗಿರುವಂಥದ್ದು. ಇದು ವಿಶೇಷ ಕ್ಷೇತ್ರ ಅಂತ ಆ ಒಂದು ಶಿಲ್ಪ ರತ್ನದಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ಇದರ ಸದುಪಯೋಗವನ್ನು ಮಾಡಿಕೊಂಡು ಮುಂದೆ ಎಲ್ಲ ಲೋಕದ ಜನರ ಕಲ್ಯಾಣಕ್ಕೆ ನಿಗದಿತ ಅವಧಿಗಿಂತ ಮೊದಲೇ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶವನ್ನು ನಮ್ಮ ಇವತ್ತು ರಾಜಪ್ರತಿನಿಧಿಗಳು ಇಬ್ಬರು, ಒಬ್ಬರು ಮಾಜಿ ಇದರ ಅಧ್ಯಕ್ಷರೇ ಆಗಿದ್ದಾರೆ. ಹಾಗೆ ಇನ್ನು ಮುಂದೆ ಕೂಡ ನಮ್ಮ ನಳಿನ್ ಕುಮಾರ್ ಮತ್ತೊಮ್ಮೆ ನಮ್ಮ ಒಟ್ಟಿಗೆ ಸೇರುವ ಹಾಗೆ ಅನುಗ್ರಹವನ್ನು ಭಗವಂತ ಕೂಡ ಕೊಡಬೇಕು. ಅವರು ಇನ್ನೊಂದು ಅವಧಿಗೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಷ್ಟೇ ಅಲ್ಲ, ಒಬ್ಬ ಮಂತ್ರಿ ಕೂಡ ಆಗಿ ಬರುವಂತಹ ಅನುಗ್ರಹವನ್ನು ಆ ನಮ್ಮ ಸದಾಶಿವ ಪಂಚಲಿಂಗೇಶ್ವರ ಮತ್ತು ಕೇಪಳೇಶ್ವರ ದೇವರು ಮಾಡಲಿ. ನಮಗೆಲ್ಲ ಆ ಒಂದು ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ದೇವರಿಗೆ ಮತ್ತು ಸಾನ್ನಿಧ್ಯದ ಎಲ್ಲ ದೇವದೇವರಿಗೆ ಭಕ್ತಿಯಿಂದ ವಂದಿಸುತ್ತಾ, ಈಗಾಗಲೇ ಪ್ರಸಾದ್ ಮುನಿಯಂಗಳವರು ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಆದರೆ ಒಂದು ಕಡೆಯಲ್ಲಿ ವಿಚಾರ, ಇನ್ನೊಂದು ಕಡೆಯಲ್ಲಿ ಅನುಷ್ಠಾನ. ಈಗ ನಮಗೆ ಇರುವಂಥ ಅವಕಾಶಗಳು ಅನುಷ್ಠಾನದ ಒಂದು ಅವಕಾಶಗಳು. ಆ ಒಂದು ದೃಷ್ಟಿಯಿಂದ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರ ದಿವ್ಯ ಹಸ್ತದಿಂದ ನೆರವೇರಿದೆ. ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ಈಗಾಗಲೇ ಒಂದು 60 ಪಿಲ್ಲರ್ಗಳಾಗಬೇಕು ಅಂತ ಹೇಳಿದ್ದಾರೆ. 60 ಸಂಖ್ಯೆಯನ್ನು ಹೇಳಿದಾಗ ಮತ್ತು 60 ಸಂಖ್ಯೆಗೆ ಬೇಕಾಗುವಂಥ ಒಂದು ಹಣವನ್ನು ಹೇಳುವಾಗ ಕೆಲವರಿಗೆ ಭಯ ಆಗ್ತದೆ. ಆದರೆ ಒಂದು ದೇವಸ್ಥಾನದ ನಿರ್ಮಾಣದ ಒಂದು ಕಾರ್ಯದಲ್ಲಿ ಭಕ್ತಾದಿಗಳಿಗೆ ಕೂಡ ಆ ರೀತಿಯ ಒಂದು ಹೊರೆ ಅನ್ನತಕ್ಕಂಥ ಭಾವನೆಗಳು ಬರಬಾರ್ದು.
ಆ ಒಂದು ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ನಮ್ಮ ಸುಳ್ಯ, ಕಡಬ, ಪುತ್ತೂರು ಈ 3 ತಾಲೂಕುಗಳಿಂದ ಕನಿಷ್ಠ ಒಂದೊಂದು ಮನೆಯಿಂದ ಒಂದೊಂದು ಅಡಿಕೆಯ ಗೊನೆಯನ್ನು ಸಂಗ್ರಹಿಸುವಂಥ ಒಂದು ಕಾರ್ಯ. ಒಂದು ಗೊನೆ ಅಂದಾಗ ಯಾರಿಗೂ ಕೂಡ ದೊಡ್ಡದಾಗುವುದಿಲ್ಲ. ಆಗ ಆ ರೀತಿಯ ಕೊಡುವಂಥ ಒಂದು ಭಾವನೆಗಳು ಬರ್ತದೆ, ಮತ್ತು ಭಕ್ತಿ ಕೂಡ ಅದರಿಂದ ಹುಟ್ಟುತ್ತದೆ. ಒಂದು ಕಾರ್ಯದ ಅನುಷ್ಠಾನದ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಆ ರೀತಿಯ ಒಂದು ಭಕ್ತಿಯ ಭಾವನೆಗಳು ಬರಬೇಕು. ಭಾವನೆಗಳು ಬರದೇ ಇದ್ದರೆ ನಾವು ಏನೂ ಕೂಡ ಹೇಳಿ ಸುಖ ಇಲ್ಲ, ಮತ್ತು ಅದು ಕಾರ್ಯಕ್ಕೂ ಕೂಡ ಕಷ್ಟ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ಈಗಾಗಲೇ ಆಡಳಿತ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಮತ್ತು ಬೇರೆ ಬೇರೆ ರೀತಿಯ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಇವತ್ತು ಏನು ನಮ್ಮೆಲ್ಲರ ಒಂದು ಅಪೇಕ್ಷೆಗಿದೆ ಅದು ಆದಷ್ಟು ಬೇಗನೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಗಳು ಮುಗಿದು ಅದು ಜೀರ್ಣೋದ್ಧಾರ ನಡಿಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮನೆಯ ಲೋಕಸಭಾ ಸದಸ್ಯರು ಕೂಡ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ರೀತಿಯ ಒಂದು ಸಹಕಾರವನ್ನು ಕೊಟ್ಟೇ ಕೊಡ್ತಾರೆ. ಅದಕ್ಕೋಸ್ಕರ ಕೊಡುವಂಥದ್ದು ಒಂದು ಭಾಗ, ಆದರೆ ಭಕ್ತಾದಿಗಳಾಗಿರ್ತಕ್ಕಂಥ ನಾವೇನು ಕೊಡ್ತೇವೆ ಅನ್ನುವಂಥದ್ದು ಭಾರಿ ಮುಖ್ಯ. ಯಾರ ಕೈಯಿಂದೆಲ್ಲ ಮಾಡಬಹುದು, ಅದು ದೊಡ್ಡ ಸಂಗತಿ ಅಲ್ಲ. ನಾನು ಇತ್ತೀಚೆಗೆ ನಮ್ಮ ಕೂತ್ಕುಂಜದಲ್ಲಿ ಶಂಕರನಾರಾಯಣ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಒಬ್ಬರೇ ಭಕ್ತರು ಸುಮಾರು 5 ಕೋಟಿ ರೂಪಾಯಿಯನ್ನು ಧನ ಸಹಾಯ ಕೊಟ್ಟಿದ್ದಾರೆ. ಧನ ಸಹಾಯ ಕೊಟ್ಟಿದ್ದಾರೆ. ಕೊಟ್ಟಂಥ ಏನು ಹಣ ಇದೆ, ದೇಣಿಗೆ ಇದೆ, ಅದನ್ನು ನಮಗೆ ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಆಗಲಿಲ್ಲ. ಆಗ ಏನು ದುಡ್ಡು ಕೊಟ್ಟಾಯಿತು? ಆಗ ಸರ್ಕಾರದ ನಿಯಮಗಳು. ಆಗ ಯಾಕೆ ಸರ್ಕಾರ ನಿಯಮಗಳಿತ್ತು? ವಿದೇಶದಿಂದ ಬರುವಂಥ ಎಲ್ಲರೂ ಫಂಡ್ಗಳೇನಿದೆ ಅದು ಬೇರೆ ಬೇರೆ ಬ್ಯಾಂಕ್ಗಳ ಮೂಲಕ ಬರ್ತಾಯಿತ್ತು. ಆದರೆ ಈಗ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಈಗ ಒಂದು ಕೆನರಾ ಬ್ಯಾಂಕಿಗೆ ಆ ವ್ಯಕ್ತಿ ನಮಗೆ ಚೆಕ್ಕನ್ನು ಕೊಟ್ಟಿದ್ದಾರೆ, ಸುಮಾರು 1.5 ಕೋಟಿಯಷ್ಟು ನಾವು ಖರ್ಚು ಮಾಡಿದ್ದೇವೆ. ಆದರೆ ಈಗ ಕೆನರಾ ಬ್ಯಾಂಕಿನ ಮೇಲೆ ಕೇಸ್ ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಮತ್ತೆ ರಿಟರ್ನ್ 1.5 ಕೋಟಿಯನ್ನು ಮತ್ತೆ ನಾವು ಅಲ್ಲಿ ಕೊಟ್ಟಾಗ ಅದನ್ನು ಮತ್ತೆ SBI ಅಕೌಂಟಿಗೆ ಬದಲಾವಣೆ ಮಾಡಿಕೊಂಡು ಅಲ್ಲಿಂದ ನಾವು ಪಡ್ಕೊಳ್ಳುವಂಥ ಒಂದು ಸ್ಥಿತಿಗಳು ನಿರ್ಮಾಣ ಇದ್ದರೆ, ಇವತ್ತು ಕಾಲವನ್ನು ಕೂಡ ಯಾಕೆ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ? ನಾವು ಮಾಡಿಕೊಂಡಿರತಕ್ಕಂಥ ಕೆಲವು ಅಪವಾದಗಳೇನಿದೆ, ಅಂದರೆ ನಾವು ಮಾಡಿಕೊಂಡಿರತಕ್ಕಂಥ ಕೆಲವು ಕೃತ್ಯಗಳೇನಿದೆ, ಅದರಿಂದಾಗಿ ಸರ್ಕಾರವೂ ಕೂಡ ಆ ರೀತಿಯ ನಿಯಮವನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಪರಿಸ್ಥಿತಿ ಒಳ್ಳೆಯದು ಮಾಡುವವನಿಗೆ ಕೂಡ ಹಾಲಾಯಿತು, ಕೆಟ್ಟದ್ದು ಮಾಡುವವನಿಗೆ ಕೂಡ ಹಾಲಾಯಿತು. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳುವಂಥದ್ದು, ನಾವೆಲ್ಲರೂ ಕೂಡ ಇವತ್ತು ಸಂಖ್ಯೆ ದೊಡ್ಡದು ಮುಖ್ಯ ಅಲ್ಲ. ನಾವು ಆ ಒಂದು ನಿಗದಿತ ಸಮಯಕ್ಕೆ ಸರಿಯಾಗಿ ಆ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ಊರಿನ ಎಲ್ಲರೂ ಕೂಡ ಆ ರೀತಿಯ ಒಂದು ಸಹಕಾರವನ್ನು ಕೊಡಬೇಕು. ಅದಕ್ಕಾಗಿ ಈಗಾಗಲೇ ಒಂದು ಪಿಲ್ಲರ್ ನಿರ್ಮಾಣ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸುಮಾರು 25,000ರಿಂದ 30,000 ಅಂದಾಜು. ಈ 25,000 30,000 ರೂಪಾಯಿ ಕೊಡಲಿಕ್ಕೆ ನಮಗೆ ಯಾರಿಗೂ ಕೂಡ ಕಷ್ಟ ಆಗಲಿಕ್ಕಿಲ್ಲ. ಆದರೆ ನಮ್ಮ ಹೆಸರಿನಲ್ಲಿ ಒಂದೊಂದು ಪಿಲ್ಲರ್ ಇರೋದು ಒಳ್ಳೆಯದು. ಅಲ್ಲಿ ಹೆಸರು ಬರೆಯೋದಿಲ್ಲ ಪಿಲ್ಲರಲ್ಲಿ. ಅಕಸ್ಮಾತ್ ನಾವು ಹೆಸರನ್ನು ಬರಲಿಕ್ಕೆ ಹೋದರೆ, ಕೊಡುಗೆಯನ್ನು ಬರಲಿಕ್ಕೆ ಹೋದರೆ ದೇವರ ಹೆಸರನ್ನು ಕೂಡ ಹಾಕಲಿಕ್ಕೆ ಜಾಗ ಇರಲಿಕ್ಕಿಲ್ಲ. ಅಂದರೆ ಆ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಕೂಡ ಇದೆ. ಅದನ್ನು ಬಿಟ್ಟು ನಾವು ದೇವರು ಯಾಕೆ ಅಂದರೆ ನಮಗಾಗಿ ಬೇಕಾಗಿರುವಂಥದ್ದು. ದೇವರಿಗೆ ನಾವು ಬೇಡ ಅಂತ ಹೇಳೋದಿಲ್ಲ, ಆದರೆ ನಮಗೆ ದೇವರ ಅಗತ್ಯತೆ ಇದೆ. ಆ ರೀತಿಯ ಒಂದು ಭಾವನೆ, ಆ ರೀತಿಯ ಭಕ್ತಿಯಿಂದ ನಾವು ನಮ್ಮ ಬದುಕಿನಲ್ಲಿ ಕೂಡ ಆ ರೀತಿಯ ಒಂದು ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯ ಒಂದು ಅವಕಾಶ ನಮಗೆಲ್ಲರಿಗೂ ಕೂಡ ಒದಗಿದೆ. ಅದಕ್ಕೆ ಎಲ್ಲರೂ ಕೂಡ ಆ ರೀತಿಯ ಒಂದು ಸಹಕಾರವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಮಾರಂಭದ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಲಿಕ್ಕೆ ಬಂದಿರತಕ್ಕಂಥ, ನನ್ನ ಧಾರ್ಮಿಕ ಕಾರ್ಯದಲ್ಲಿ ನನಗೆ ನಿತ್ಯ ನಿರಂತರ ಮಾರ್ಗದರ್ಶಕರಾಗಿರ್ತಕ್ಕಂಥ ಈ ಜಿಲ್ಲೆಯ ಅತಿ ಹೆಚ್ಚು ದೇವಳಗಳ ಶಿಲ್ಪಿಯಾಗಿ, ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪೂಜ್ಯ ಪ್ರಸಾದ್ ಮುನಿಯಂಗಳವರೇ, ಒಬ್ಬ ನಮ್ಮ ಜಿಲ್ಲೆಯ
ರಾಜ್ಯದ ನಾಯಕರಾಗಿ, ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ, ಒಬ್ಬ ಸಚಿವರಾಗಿ, ಒಬ್ಬ ಶಾಸಕರಾಗಿ ಈ ಭಾಗದ ಅಭಿವೃದ್ಧಿಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಮಿತ್ರ ಅಂಗಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಹಿರಿಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಇವತ್ತು ಈ ಕ್ಷೇತ್ರದ ಶಿಲಾನ್ಯಾಸಕ್ಕೆ ನಾನು ಬರಬೇಕಿತ್ತು. ಅವತ್ತು ಅಂಗಾರರು ಫೋನ್ ಮಾಡಿದರು, ಇಲ್ಲಿಯ ಪ್ರಮುಖರು ಬಂದಿದ್ದರು, ಅದರ ಅನಿವಾರ್ಯ ನನ್ನ ಕಾರ್ಯದ ಒತ್ತಡದಿಂದ ಬರಲಿಕ್ಕಾಗಿರಲಿಲ್ಲ. ಮತ್ತು ವಾಪಸ್ ಈ ಬಾರಿ ಶಿಲಾನ್ಯಾಸ ಇದೆ ಅಂತ ಆದಾಗ ಸಂತೋಷಪೂರ್ವಕವಾಗಿ ಇವತ್ತು ಎಲ್ಲ ಕಾರ್ಯವನ್ನು ಬದಿಗಿಟ್ಟು ಇಲ್ಲಿ ಬಂದಿದ್ದೇನೆ. ಇಲ್ಲಿಯ ಹಿನ್ನೆಲೆಗಳು, ಐತಿಹ್ಯಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಮುನಿಯಂಗಳದವರ ಜೊತೆ ಸೇರಿ 10 ದೇವಸ್ಥಾನಗಳ ಕಾರ್ಯವನ್ನು ಮಾಡತಕ್ಕಂಥ ಸೌಭಾಗ್ಯಗಳು ಸಿಕ್ಕಿದ್ದಾವೆ. ಅಂದರೆ ಒಂದೇ ಸುತ್ತುಪೌಳಿ ಒಳಗೆ 2 ಗರ್ಭಗೃಹಗಳಿರ್ತಕ್ಕಂಥ ಒಂದು ಪಾವನ ಕ್ಷೇತ್ರ ಯಾವುದು ಹೇಳಿದ್ರೆ ಇದೆ, ಪಂಚಲಿಂಗೇಶ್ವರ ಮತ್ತು ಕೇಪಳೇಶ್ವರ ಇರ್ತಕ್ಕಂಥ ಕ್ಷೇತ್ರ. ಮತ್ತು ಇವತ್ತು ಅವರು ಹೇಳಿದರು ಇಲ್ಲಿ ಐತಿಹ್ಯಗಳನ್ನು, ಇಲ್ಲಿ ಕಂಡಿರ್ತಕ್ಕಂಥ ನೀರಿನ ಮಟ್ಟವನ್ನು. ಹಾಗಾಗಿ ಇದೊಂದು ಕಾರಣಿಕ ಕ್ಷೇತ್ರ, ಇದೊಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಹಾಗೆ ಇದರ ಜೀರ್ಣೋದ್ಧಾರ ಆಗಲೇಬೇಕು. ಅದಕ್ಕೋಸ್ಕರ ಈಗಾಗಲೇ ನೀವು ಪ್ರಾರಂಭ ಮಾಡಿದರೆ 8 ಕೋಟಿ ರೂಪಾಯಿ ಅಂದಾಜು ವೆಚ್ಚಗಳನ್ನು ಇಟ್ಕೊಂಡು, ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ, ಈ ಕ್ಷೇತ್ರದ ಪಕ್ಕದವನಾಗಿ ನನ್ನ ಪೂರ್ಣ ಸಹಕಾರವನ್ನು ನಾನು ಕೊಡ್ತೇನೆ. ನನ್ನ ಇತಿಮಿತಿಯೊಳಗೆ ನಿಮ್ಮ ಜೊತೆ ಸೇರಿಕೊಂಡು ಏನು ಮಾಡಬೇಕೋ ಅದು ಮಾಡ್ತೀವಿ. ಅತಿ ಶೀಘ್ರ ಭಗವಂತ ನಮ್ಮ ಹತ್ರ ಸ್ವೀಕಾರ ಮಾಡಲಿ. ಭಗವಂತ ಸ್ವೀಕಾರ ಮಾಡಬೇಕು. ನಾವೆಲ್ಲ ಕಟ್ತೇವೆ ಅಂತ ಹೇಳಿದ್ರೆ ಕಟ್ಟಲಿಕ್ಕೆ ಆಗೋದಿಲ್ಲ. ಭಗವಂತನ ಇಚ್ಛೆ ಅದು. ಹಾಗಾಗಿ ಈಗ ಅವಕಾಶ ಸಿಕ್ಕಿದೆ, ಆ ಅವಕಾಶದಲ್ಲಿ ನಾವೆಲ್ಲರೂ ಭಾಗಿಯಾಗುವಂಥದ್ದಾಗಲಿ ಅಂತ ಹೇಳಿದ್ರೆ ಈ ಕಾರ್ಯಕ್ಕೆ ಶುಭವನ್ನು. ಶೀಘ್ರಾತಿ ಶೀಘ್ರ ಈ ದೇವಸ್ಥಾನ ನಿರ್ಮಾಣಕ್ಕೆ ಈಗಾಗಲೇ 60 ಪಿಲ್ಲರ್ಗಳನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಯಾರಾದರೂ ದಾನಿಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಾದರಿಗಳ ಪ್ರೀತಿಪೂರ್ವಕ ಧನ್ಯವಾದ ಮಂತಂದು ಈ ನಿತ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಂತಂದುಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.